ಸಮಾರಂಭಗಳಿಗೆ ಹೊಸ ಬಟ್ಟೆ ಧರಿಸಿ ಬೈಕ್ನಲ್ಲಿ ಸಾಗಿದ್ರೆ ಸವಾರರಿಗೆ ಕೆಸರು ನೀರಿನ ಅಭಿಷೇಕ ತಪ್ಪಿದ್ದಲ್ಲ. ಇದು ರಾಷ್ಟ್ರೀಯ ಹೆದ್ದಾರಿಯೋ ಅಥವಾ ಈಚುಕೊಳವೋ ಎಂಬ ಪ್ರಶ್ನೆಗೆ ಹೆದ್ದಾರಿ ಗುತ್ತಿಗೆ ಕಂಪನಿಯೇ ಉತ್ತರಿಸಬೇಕಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ವಾಹನ ಸವಾರರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ದುಸ್ತರವಾಗ್ತಾ ಇದೆ. ಕುಂದಾಪುರ ಕಾರವಾರ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಬಹುತೇಕ ಆಮೆಗತಿಯಲ್ಲಿ ಸಾಗ್ತಾ ಇದ್ದು, ಮಳೆಗಾಲದ ಪೂರ್ವ ತಯಾರಿ ಮಾಡಿಕೊಳ್ಳದ ಗುತ್ತಿಗೆ ಕಂಪನಿಯ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದಾಗಿ ತಲ್ಲೂರು ಹಿಟ್ಟಿನಗಿರಣಿ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾದ ಕೃತಕ ಈಜುಕೊಳ ಇದೀಗ ವಾಹನ ಸವಾರರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಕುಂದಾಪುರದಿಂದ ಕಾರವಾರ ತನಕ ಸಾಗ್ತಾ ಇರುವ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಹಲವೆಡೆ ಅರೆಪರೆಯಾಗಿ ನಡೆದಿದ್ದು, ಐಆರ್ಬಿ ಗುತ್ತಿಗೆ ಕಂಪನಿ ಮಳೆಗಾಲಕ್ಕೆ ಸೂಕ್ತ ತಯಾರಿ ಮಾಡಿಕೊಳ್ಳದ ಪರಿಣಾಮ ಇದೀಗ ವಾಹನ ಸವಾರರು ಸಂಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ. ಕಳೆದ ಮಳೆಗಾಲದಲ್ಲೂ ಈ ಭಾಗದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರೆಲ್ಲ ಸಮೀಪದ ಮನೆಗಳಿಗೆ ನುಗ್ಗಿತ್ತು. ಸ್ಥಳೀಯ ನಿವಾಸಿಗಳ ಹೋರಾಟದ ಫಲವಾಗಿ ಗುತ್ತಿಗೆ ಕಂಪನಿ ಈ ಬಾರಿ ಮಳೆಗಾಲ ಆರಂಭವಾಗುವ ಮುನ್ನ ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿತ್ತು. ತಲ್ಲೂರಿನಲ್ಲಿ ರಸ್ತೆ ವಿಭಜಕದ ಮಧ್ಯೆ ಚರಂಡಿ ನಿರ್ಮಾಣಕ್ಕೆ ಗುತ್ತಿಗೆ ಕಂಪನಿ ಮುಂದಾದರೂ ಸಮಸ್ಯೆ ಹಾಗೆಯೇ ಯಥಾವತ್ತಾಗಿಯೇ ಇದೆ. ತಲ್ಲೂರು ಜಂಕ್ಷನ್ನಿಂದ ರಾಜಾಡಿ ಸೇತುವೆ ಮಧ್ಯಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಗ್ಗು ಪ್ರದೇಶದಲ್ಲಿ ಇದ್ದರಿಂದ ಎರಡೂ ಕಡೆಯಿಂದ ಬರುವ ನೀರು ಮಧ್ಯದಲ್ಲೇ ಸಂಗ್ರಹವಾಗಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತುಕೊಂಡಿದೆ. ಗುತ್ತಿಗೆ ಕಂಪನಿಯ ಈ ಅವೈಜ್ಞಾನಿಕ ಕಾಮಗಾರಿಗೆ ವಾಹನ ಸವಾರರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಮಳೆಗಾಲದಲ್ಲಿ ಐಆರ್ಬಿ ಕಂಪನಿಯವರು ವಹಿಸಿಕೊಂಡಿರುವ ಈ ಕಾಮಗಾರಿ ಅವೈಜ್ಞಾನಿಕವಾಗಿ ಅಸಮರ್ಪಕವಾಗಿ ನಡೀತಾ ಇದೆ. ಇವರು 3 ವರ್ಷದಿಂದ ಈ ಮಳೆಗಾಲದ ತೊಂದರೆ ಏನನ್ನು ಗೊತ್ತಿತ್ತು. ಈ ಮಳೆಗಾಲದಲ್ಲಿ ಪೂರ್ವ ತಯಾರಿ ಯಾವುದು ಮಾಡಿಕೊಳ್ಳಲಿಲ್ಲ. ಈಗ ಹೆದ್ದಾರಿಯಲ್ಲಿ ನೀರು ನಿಲ್ಲೋದ್ರಿಂದ ದಿನಕ್ಕೆ 2-3 ಆಕ್ಸಿಡೆಂಟ್ ನಡೀತಾ ಇದೆ. ನಿನ್ನೆ ಆಲ್ರೆಡಿ 3 ಆಕ್ಸಿಡೆಂಟ್ ಆಗಿದೆ. ತಲ್ಲೂರು ಹಿಟ್ಟಿನಗಿರಣಿ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನೀರು ನಿಂತುಕೊಂಡಿದ್ದರಿಂದ ಕಾರು, ರಿಕ್ಷಾ ಮತ್ತು ದ್ವಿಚಕ್ರ ಸವಾರರು ಅಪಾಯವನ್ನ ಎದುರಿಸುತ್ತಾ ಇದ್ದಾರೆ. ಅಲ್ಲದೆ ರಸ್ತೆಯಲ್ಲಿ ನೀರು ನಿಂತದ್ರಿಂದ ಘನವಾಹನಗಳು ರಭಸದಿಂದ ಚಲಿಸಿದಾಗ ಚಿಮ್ಮುಕುವ ಕೆಸರು ನೀರು ಬೈಕ್ ಸವಾರರಿಗೆ ಕೆಸರು ನೀರಿನಾಭಿಷೇಕ ಮಾಡ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಧಾವಿಸುವ ವಾಹನಗಳು ನೀರಿನ ಪರಿವಿಲ್ಲದೆ ಬರೋದ್ರಿಂದ ವಾಹನಗಳು ತಿರುಗಿ ನಿಂತುಕೊಳ್ಳುವ ಸಾಧ್ಯತೆಗಳಿವೆ. ಬುಧವಾರ ಇದೇ ಸ್ಥಳದಲ್ಲಿ 3 ಅಪಘಾತಗಳು ಸಂಭವಿಸಿದ್ದು, ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಲ್ಲದೆ ರಸ್ತೆಯ ಒಂದು ಪಾರ್ಶ್ವದಲ್ಲಿ ನೀರು ತುಂಬಿಕೊಂಡಿದ್ದರಿಂದ ವಾಹನಗಳೆಲ್ಲವೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಾ ಇರೋದ್ರಿಂದ ಹೆಚ್ಚಿನ ಅನಾಹುತಗಳು ಸಂಭವಿಸಲಿದೆ. ತಕ್ಷಣ ಐಆರ್ಬಿ ಗುತ್ತಿಗೆ ಕಂಪನಿ ವೈಜ್ಞಾನಿಕವಾಗಿ ಚರಂಡಿ ನಿರ್ಮಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬ ಆಗ್ರಹಗಳು ಕೇಳಿಬಂದಿವೆ. ತಲ್ಲೂರು ಸರ್ಕಲ್ನ ಸ್ವಾತಿ ಹೋಟೆಲ್ ಎದುರು ಸೂಕ್ತ ಚರಂಡಿ ನಿರ್ಮಾಣ ಮಾಡದೇ ಇರೋದ್ರಿಂದ ನೀರೆಲ್ಲ ಒಂದೆಡೆ ಸಂಗ್ರಹವಾಗಿ ಕೆರೆಯಂತಾಗಿದೆ. ನೀರನ್ನ ಎತ್ತ ಕಡೆ ಹಾಯಿಸಬೇಕೆಂಬ ಕನಿಷ್ಠ ಯೋಚನೆಯೂ ಮಾಡದೆ ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ಮಾಡಿದ್ರಿಂದ ಈ ಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಗುತ್ತಿಗೆ ಕಂಪನಿ ಎಚ್ಚೆತ್ತುಕೊಂಡು ಸೂಕ್ತ ಚರಂಡಿ ವ್ಯವಸ್ಥೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.